ಸಲ್ಮೆಲೋ ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಕನ್ನಡ ರಾಜ್ಯೋತ್ಸವದ ಲೆಕ್ಕಡು ರಾಜ್ಯ ಸರ್ಕಾರ ದೀವನ್ನ ಕೋಟಿ ಕಂಠ ಗಾಯನ ಕಾರ್ಯಕ್ರಮಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆ ದೊರ್ಮೆಡು ಚಾಲನೆ ಕೊಡ್ತುಂಡು ಕೊಡ್ಲದ ಪಣಂಬೂರು ಕಡಲ ಬರಿಟ್ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ನಡೆತಲು ಪಾಕ ಜನ ಬರವು ಕಲ್ಪನಾ ಜೋಕುಲು ಎಂದಿಟ್ಟು ಪಾಲ್ದೆತುಂಡರು ಕನ್ನಡ ರಾಜ್ಯೋತ್ಸವದ ಲೆಕ್ಕಡು ರಾಜ್ಯ ಸರ್ಕಾರ ದೀವನ್ನ ಕೋಟಿ ಕಂಠ ಗಾಯನ ಕಾರ್ಯಕ್ರಮಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆ ದೊರ್ಮೆಡು ಚಾಲನೆ ಕೊಡ್ತುಂಡು ಕುಡ್ಲದ ಪಣಂಬೂರು ಕಡಲ ಬರಿಟ್ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ನಡೆತಂಡು ಪಾಕ ಜನ ಬರೋ ಕಲ್ಪನಾ ಜೋಕುಲು ಇದಕ್ಕೆ ಸೊರಕುರಿಯರು ಜನಪ್ರತಿನಿಧಿಲು ಪ್ರಭಾರ ಜಿಲ್ಲಾಧಿಕಾರಿ ಎಸ್ಪಿ ಇಂಚ ಅಧಿಕಾರಿಲು ಪಾಲ್ದೆತೊಂಡರು ನಾಡು ನುಡಿ ಪರಂಪರೆ ಬಗೆಟ್ ಪೆರ್ಮೆ ಮೂಡವನ ಪದೋಕ್ಲೆನು ಬರೋ ಕಲ್ಪನಕುಲು ಪಂಡೇರು ಕುಡ್ಲದ ಮಾತಾ ಶಾಲೆಲೆಡ್ ಕೋಟಿ ಕಂಠ ಗಾಯನ ಮೂಡ್ದು ಬತ್ತಂಡು ಡೊಂಗರಕೇರಿ ಕೇಂದ್ರ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಡ್ಲ ಜೋಕ್ಲೆಡ್ದು ಪದಕೇಂದು ಬತ್ತಂಡು ಎನ್ಐಟಿಕೆ ಸುರತ್ಕಲ್ ಅಕ್ರಮ ಟೋಲ್ಗೇಟ್ ದೆಪ್ಪವು ನಡೆ ಮುಟ್ಟ ಟೋಲ್ಗೇಟ್ ಹೋರಾಟ ಸಮಿತಿ ಶುಕ್ರವಾರ ಪಿರಬುಡಂದೆ ಧರಣಿ ಪ್ರತಿಭಟನೆ ಸುರುಮಲ್ತದಂಡೆ ನವಯುಗದಕುಲು ಈ ದೇಶನು ಆಳುನಕುಲು ಅತ್ತು ಆಳುನಕುಲು ಜನಕುಲೊಂದು ಪೊರುಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಂತೇರು ಎನ್ಐಟಿಕೆ ಸುರತ್ಕಲ್ ಅಕ್ರಮ ಟೋಲ್ಗೇಟ್ ದೆಪ್ಪವು ನಡೆ ಮುಟ್ಟ ಟೋಲ್ಗೇಟ್ ಹೋರಾಟ ಸಮಿತಿ ಶುಕ್ರವಾರ ಪಿರಬುಡಂದೆ ಧರಣಿ ಪ್ರತಿಭಟನೆ ಸುರುಮಲ್ತದಂಡೆ ಎಂಕ್ಲಿಗೆ ಭರವಸೆ ಬೊಡ್ಚಿ ಇತ್ತನೆ ಸುಂಕದೆತ್ತು ನೀನು ಉಂತಾಲೆಂದು ಪ್ರತಿಭಟನೆ ಸುರು ಮಲ್ತದಿತ್ತದು ಕೇಂದ್ರ ಬುಕ್ಕ ಬಿಜೆಪಿ ಸರ್ಕಾರಗೂ ಎದುರಾದು ಹೋರಾಟ ಸಮಿತಿ ನಾಯಕರು ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಪಾಡಿಯರು ಪೊರುಂಬಾಟ ಸಮಿತಿಯ ಸಂಚಾಲಕರು ಮುನೀರ್ ಕಾಟಿಪಳ್ಳ ಈ ಪೊರ್ತುಡು ಮಾಧ್ಯಮಲಿಡ ಪಾತಿರ್ದು ನವಯುಗದಕುಲು ಈ ದೇಶನು ಆಳುನಕುಲು ಅತ್ತು ಆಳುನಕುಲು ಜನಕುಲು ನಮ್ಮ ಬಿಜೆಪಿ ಶಾಸಕರು ಸಂಸದರು ಎಲ್ಲೆಲ್ಲಿಯ ಇಸೈಕ್ಲ ಅಗ್ರೆಸಿವ್ ಆದ ಪಾತಿರ್ಬೇರು ಮುಕ್ಲಿಗೆ ನವಯುಗದಕ್ಲಿನ ಎದುರ್ಸಾವನ ದಮ್ಮಿಜ್ಜಿ ನಳಿನ್ ಕುಮಾರ್ ಕಟೀಲ್ ಪಾರ್ಲಿಮೆಂಟ್ ಮೆಂಬರ್ ಅರಿಡಿದ ನವಯುಗ ಸಿಇಒ ಮಲ್ಲೆನ ಬಿಜೆಪಿ ಶಾಸಕರು ಸಂಸದರು ಮನಸ್ಸು ಮಂತುಂಡ 24 ಗಂಟೆಲಿಡು ಈ ಟೋಲ್ಗೇಟ್ ದೆಪ್ಪುವೆರು ಅಂಡ ಮುಕ್ಲಿಗೆ ಅವು ಆಪುಜಿಂದು ಆರು ಇವ್ರ ತೋಜಾಯಿರು ಎಂಕುಲು ಶಾಂತಿಡು ಪ್ರತಿಭಟನೆ ನಡಪಾದ ನಳಿನ್ ಕುಮಾರ್ ಪಣ್ಣಂಚ ನವೆಂಬರ್ 7 ದಾಲ ಬದಲಾವಣೆ ಆವಂದ ಇತ್ತಂಡ ಎಂಕುಲು ಪೊರುಂಬಾಟದ ನನಜಿ ಹಂತ ದುಂಬರಿಪ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಮಾತಾ ಜನಕ್ಲಿನ ಪರವಾದ ಇಂಕ್ಲಿನ ಪೊರುಂಬಾಟ ಅಂದ್ ಮುನೀರ್ ಕಾಟಿಪಳ್ಳ ಪಂಡೇರು ಪ್ರತಿಭಟನೆಡು ದುಂಬುದ ಮಂತ್ರಿ ಬಿ ರಮಾನ ಥರೈ ಬೊಕ್ಕ ಅಭಯಚಂದ್ರ ಜೈನ್ ವಕೀಲರು ದಿನೇಶ್ ಹೆಗ್ಡೆ ಒಳಪಾಡಿ ಸಾಮಾಜಿಕ ಕಾರ್ಯಕರ್ತೆ ಕಾಂಗ್ರೆಸ್ ಪಕ್ಷದ ನಾಯಕಿ ಪ್ರತಿಭಾ ಕುಳೈ ಡಿವೈಎಫ್ಐದ ಬಿಕೆ ಇಮ್ತಿಯಾಸ್ ಪಾಲ್ದೆತೊಂಡರು ಪಗೇಲ್ ರಾತ್ರಿ ಪ್ರತಿಭಟನೆ ನಡೆಪುಂಡು ಟೋಲ್ ತೆರವು ಮಾಡುವು ನಾವು ಇಂಕಿಲಾಬ್ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಮತ್ತೆ ಇವರು ಈಗ ರಾತ್ರಿ 8 ಗಂಟೆಗೆ 200 ಮೀಟರ್ ನಿಷೇಧಾಜ್ಞೆ ಇದೆ. ನಮ್ಮ ಪ್ರಕಾರ ನಮ್ಮ ಧರಣಿ ಸ್ಥಳ ಇದಕ್ಕೆ ಲಗಾವಾಗೋದಿಲ್ಲ. 200 ಮೀಟರ್ ಸುತ್ತಲತ್ತೆ ಅಂದ್ರೆ 100 ಮೀಟರ್ ಮಾತ್ರ ಈ ಕಡೆ ಬರ್ತದೆ. ನಾವು 200 ಮೀಟರ್ ದೂರದಲ್ಲಿದ್ದೇವೆ. ಮತ್ತೆ ನಿನ್ನೆನೆ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ, ನಿಮ್ಮ ಧರಣಿ ಸ್ಥಳ ಬಿಟ್ಟು ಬೇರೆ ಕಡೆಗೆ ನಿಷೇಧಾಜ್ಞೆಯನ್ನು ಹಾಕ್ತೀವಿ ಅಂತ. ಬಹುಶಃ ಅವರ ಸೇಫ್ಟಿಗೆ ಆ ಕಡೆ ಹಾಕಿರಬಹುದು. ಮತ್ತೆ ನಾವು ಯಾವುದೇ ಕಾರಣಕ್ಕೆ ಆ ಕಡೆ ಹೋಗೋ ಪ್ರಶ್ನೆ ಇಲ್ಲ. ನಮ್ಮ ಧರಣಿ ರಸ್ತೆಯ ಬದಿಯಲ್ಲಿ ಶಾಂತಿಯುತವಾಗಿ ಹಗಲು ರಾತ್ರಿ ಧರಣಿ ನಡೀತದೆ. ನಾವು ರಸ್ತೆಗೂ ಹೋಗಲ್ಲ, ಟೋಲ್ ಹತ್ರನೂ ಹೋಗಲ್ಲ. ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರ ಡೇಟ್ ನವೆಂಬರ್ 7ಕ್ಕೆ ಎಂಡ್ ಆಗುತ್ತೆ. ಅವತ್ತು ತೆರವುಗೊಳಿಸಿಲ್ಲ ಅಂದ್ರೆ ಅವಾಗ ನಾವು ಹೋರಾಟದ ಇನ್ನೊಂದು ಹಂತಕ್ಕೆ ಹೋಗ್ತೀವಿ. ಈ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಆ ಪಕ್ಷದ ಪಾತ್ರ ಎಷ್ಟಿದೆ ಅಂತ ಹೇಳಿ ಚರ್ಚೆಯ ವಿಷಯ ಆಗ್ಬೋದು. ಅದನ್ನು ಕೂಡ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದರೂ ಇದು ಕೂಡ ಜನ ತಿಳ್ಕೊಳ್ಬೇಕಾದ ವಿಚಾರ. ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಚಳವಳಿಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೇಳ್ತಕ್ಕಂಥ ಹೋರಾಟವನ್ನ ಮಾಡಿ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ತರ್ತಕ್ಕಂಥ ಪ್ರಯತ್ನ ಆದಾಗ ಮಹಾತ್ಮ ಗಾಂಧಿಯವರಿಗೆ ಹತ್ಯೆ ಮಾಡಿದಂಥವ್ರು ಯಾರು ಅಂತ ಹೇಳೋದನ್ನು ಕೂಡ ನಾವು ಒಂದಿಷ್ಟು ಯೋಚನೆ ಮಾಡಬೇಕು. ಅಂತ ಜನ ಬಹುಶಃ ಈ ರೀತಿಯ ಜನಪರವಾದ ಕಾರ್ಯಕ್ರಮಕ್ಕೆ ಅವರ ಬೆಂಬಲ ಖಂಡಿತ, ಸಹಕಾರ ಖಂಡಿತ ಇರುವುದಿಲ್ಲ. ಅವರ ಸರ್ಕಾರ ಇದ್ದಾಗ ಇಂತಹ ಕೆಲಸಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅದು ಅವರದ್ದು ಯೋಚನೆಗಳು. ಅದನ್ನು ನಾವು ಖಂಡಿತವಾಗಿ ಅವರ ಯೋಚನೆಗಳಿಗೆ ನಮ್ಮ ಧಿಕ್ಕಾರ ಯಾವತ್ತು ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳ್ತಾ, ಅಭಿವೃದ್ಧಿ ದೇಶ ಭಾರಿ ದುಂಬರಿತಂಡು ಮೂಲ ಸೌಕರ್ಯಲು ಸರಕಾರದ್ದು ನಂಕು ಒದಗದನೆಂದು ಕೇಂದ್ರ ಕೃಷಿ ಬುಕ್ಕ ರೈತ ಕಲ್ಯಾಣ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು ಕಡಬ ತಾಲೂಕು ಕಾಣಿಯೂರು ಗ್ರಾಮ ಪಂಚಾಯತ್ ಹೊಸ ಸಭಾಭವನ ಉದ್ದೀಪನ ಮಲ್ತದು ಆರ್ಪಾತೆರಿಯರು
ಕಡಪ ತಾಲೂಕದ ಕಾಣಿಯೂರು ಗ್ರಾಮ ಪಂಚಾಯತ್ ಹೊಸ ಸಭಾಭವನ ಕಟ್ಟೋಣ ಬಗ್ಗೆ ಬೇತೆ ಬೇತೆ ಕಾಮಗಾರಿಲಿನ ಉದಿಪನಲ್ಲಿ ಗುರುವಾರ ನಡೆತಂಡ ಮೀನುಗಾರಿಕೆ ಬಂದರು ಬಕ ಒಳನಾಡ ಜಲ ಸಾರಿಗೆ ಮಂತ್ರಿ ಸಂಗಾರ ಗುರ್ಕಾರ್ಮಿಡ್ ಕೇಂದ್ರದ ಕೃಷಿ ಬಕ ರೈತ ಕಲ್ಯಾಣ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಸಭಾಭವನ ಉದಿಪನ ಮಲ್ತೆರ ಶೋಭಾ ಕರಂದ್ಲಾಜೆ ಪಾತ್ರದ ಅಭಿವೃದ್ಧಿ ದೇಶ ಬಾರಿ ದುಂಬರಿತಂಡ ಮೂಲ ಸೌಕರ್ಯಲು ಸರಕಾರದ್ದು ನಂಕು ಒದಗದಂಡ ಸರಕಾರದ್ದು ಪಾಕ ಯೋಜನೆಲು ಕಾರ್ಯಗ ಬೈದಂಡ ಗ್ರಾಮೀಣ ಪ್ರದೇಶದ ಬಜ್ಜೆ ಪುಲೆಕಾರರಿಗೆ ಅನ್ಯಾಯ ಆಯರೆ ಬಲ್ಲಿಂದ ಪಿದಯ ದೇಶದ್ದು ಬಜ್ಜೆ ತರ್ಪಡಾವನೆಯನ್ನು ಉಂಟಾದಂಡ ಒಂದು ಮಾತ ರೈತರನ್ನ ನೆಮ್ಮದಿದ ಬದುಕಗಂದು ಶೋಭಾ ಕರಂದ್ಲಾಜೆ ಪಂಡೆರ ಮಂತ್ರಿಯ ಸಂಗಾರ ಗುರ್ಕಾರ್ಮೆದ ಪಾತ್ರ ಪಂಡದ ದೇಶಡು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ್ದು ಬೊಕ್ಕ ಅಭಿವೃದ್ಧಿದ ಬರುವ ಸುರುವಾಂಡ ಮಾತಾ ರಾಜ್ಯ ಜಿಲ್ಲೆಲಿನ ಅಭಿವೃದ್ಧಿ ಗ್ರಾಮೀಣ ಮಾರ್ಗಲಿನ ಅಭಿವೃದ್ಧಿ ಆತಿನ ಮಾತ್ರ ಕಾಣಿಯೂರದಂಚಿನ ಗ್ರಾಮದ ಮಾರ್ಗಲು ಬುಲೆಚಲಾಯ ಎಂದಾರ ಪಂಡೆರ ಕಡಪ ತಾಲೂಕು ಪಂಚಾಯತ್ ಕಾರ್ಯತೋವನ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಗ್ರಾಮ ಪಂಚಾಯತ್ ಗುರ್ಕಾರ್ದೆ ಲಲಿತಾ ದರ್ಕಾಸ್ ಒತ್ತು ಗುರ್ಕಾರ್ಯರ ಗಣೇಶ್ ಉದನರ್ಕ ಪಿಡಿಒ ದೇವರಾಜ್ ಪಾಲ್ಗೊಂಡಿರ. ಬಹಳಷ್ಟು ಜನ ಇಲ್ಲಿ 90% ಜನ ನಾವು ಸ್ವತಂತ್ರ ಭಾರತದಲ್ಲಿ ಹುಟ್ಟಿದಂಥವರು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ದೇಶವನ್ನ ಲೂಟಿ ಮಾಡಕ್ಕೆ ಬಂದಂತ ಬ್ರಿಟಿಷರು ಅವರ ದೇಶವನ್ನ ಅಭಿವೃದ್ಧಿ ಮಾಡಿದ್ರು. ಅವರ ದೇಶಕ್ಕೆ ಈ ದೇಶದ ಸಂಪತ್ತನ್ನ ಕೊಂಡೊಯ್ದ್ರು. ದೇಶ ಹಿಂದೆ ಉಳಿಯಿತು. ದೇಶದ ಬಗ್ಗೆ ಯೋಚನೆ ಮಾಡಲಿಲ್ಲ. ಒಂದು ರೋಗ ಬಂದ್ರೆ ಕೂಡ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸಾಯ್ತಾ ಇದ್ರು ಹೊರತು ಅದಕ್ಕೆ ಔಷಧಿ ತರಬೇಕು ಭಾರತಕ್ಕೆ ಅಂತ ಅವರು ಯೋಚನೆ ಮಾಡಿರಲಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಭಾಗಕ್ಕೆ ಸಂಬಂಧಪಟ್ಟಾಗೆ ಆ ರೀತಿಯ ಅಭಿವೃದ್ಧಿಗಳ ಬಗ್ಗೆ ನಾವು ಯೋಚನೆಯನ್ನು ಆ ರೀತಿಯ ಒತ್ತಡವನ್ನು ತರುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ. ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದೇ. ಮತ್ತು ಅವರವರ ಭಾಗ ಅಭಿವೃದ್ಧಿ ಹೊಂದುವಂಥದ್ದು ಅನಿವಾರ್ಯವೇ. ಆದರೆ ಅದರ ಬಗ್ಗೆಯೂ ಕೂಡ ನಾವು ಇವತ್ತು ದೇಶದ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿಗಳು ಯಾವ ಹಂತದಲ್ಲಿ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನುವಂಥನ್ನು ಕೂಡ ನಾವು ಯೋಚನೆ ಮಾಡಿಕೊಳ್ಳಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುಡ್ಲ ಪ್ರಗತಿ ಬಂಧು ಸ್ವಸಹಾಯ ಸಂಘೋಲನ ಒಕ್ಕೂಟಲು ಕದ್ರಿ ವಲಯದ ಒಟ್ಟು ಸೇರಿಗೆಡೆ ಒಕ್ಕೂಟಲಿನ ಪದಾಧಿಕಾರಿಗಳು ಅಧಿಕಾರದೆತ್ತೊನ್ನ ಕಾರ್ಯಕ್ರಮ ಸಾಧನೆ ಸಭೆ ಶುಕ್ರವಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಮಂಜುಶ್ರೀ ಸಭಾಭವನಟ್ಟು ನಡೆತಂಡ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮ ಉದಿಪನ ಮಲ್ತಿರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುಡ್ಲ ಪ್ರಗತಿ ಬಂಧು ಸ್ವಸಹಾಯ ಸಂಘಲನ ಒಕ್ಕೂಟಲು ಕದ್ರಿ ವಲಯದ ಒಟ್ಟು ಸಿರಿಗೆಡು ಒಕ್ಕೂಟಲಿನ ಪದಾಧಿಕಾರಿಗಳು ಅಧಿಕಾರದೆತ್ತೊನ್ನ ಕಾರ್ಯಕ್ರಮ ಬಕ ಸಾಧನಾ ಸಭೆನ ಶುಕ್ರವಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಮಂಜುಶ್ರೀ ಸಭಾಭವನಡು ಅಟಣೆ ಮಲ್ತದಿತ್ತರ. ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮಕ್ಕೂ ಬತ್ತಿನಾರ ದುಂಬತ್ತ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗೂ ಪೋದು ದೇವರನ ವಿಶೇಷ ಪೂಜೆ ಮಲ್ಪಾದ ಇಂಬನಟ್ಟೊಂದು ಪ್ರಸಾದದೆತ್ತೊಂಡೆರ. ವೀರೇಂದ್ರ ಹೆಗ್ಗಡೆರ ಕಾರ್ಯಕ್ರಮ ಉದಿಪನ ಮಲ್ತದ ಒಕ್ಕೂಟಲಿನ ಹೊಸ ಪದಾಧಿಕಾರಿಗಳಿಗೆ ಅಧಿಕಾರ ಕೊರಪಾಯರ. ಡಾಕ್ಟರ್ ಹೆಗ್ಗಡೆರ ಪಾತ್ರೆಡ್ ನಮ್ಮ ಒವ್ವೆ ಕಾರ್ಯಕ್ರಮಲು ಗೆಲ್ಮೆ ಪಡೆಯೋಡು ಪಂಡದಾಂಡ ಐಕ್ ಮುಖ್ಯವಾದ ನಂಕ ನಮ್ಮ ಮಿತ್ತು ನಂಬಿಕೆ ಬಾರಿ ಅಗತ್ಯ. ಪದಗ್ರಹಣ ಲೇಸು ಪಂಡ ಅಧಿಕಾರ ಕೈಪಗಪುನೆ ಪೀಠದ ವರ್ಗಾವಣೆ ಅತ್ತು ಅವು ಜವಾಬ್ದಾರಿಯಿಂದ ಪಂಡೆರ. ಕರಾವಳಿಡ್ ಸ್ವಾಸಯ ಸಂಗುಲಿಡ್ದಾದ ಸಾಲದೆ ತೊನ್ನಕಲು ನೂದೇಕ್ ನೂದು ಪಿರ ಕಟ್ಟಿನಿಡ್ದವರನ್ನೇ ಈತರ ಬಸೊಡು ಅಭಿವೃದ್ಧಿ ಸಾಧ್ಯ ಆತನಂದು ವೀರೇಂದ್ರ ಹೆಗ್ಗಡೆರು ಪಂಡೆರ. ಎತ್ತುಗಳನ್ನು ಹೂಡಿ ಗದ್ದೆಯನ್ನು ಹದ ಮಾಡ್ತೇವೆ ಅಂತಂದರೆ ನಾಟಿ ಮಾಡಲಿಕ್ಕೆ ಮಣ್ಣನ್ನು ಹದ ಮಾಡ್ತೇವೆ. ಆ ನೊಗವನ್ನು ಬಿಚ್ಚಿ ಇನ್ನೊಂದು 2 ಹೊಸ ಜೊತೆ ಹೋರಿಗಳಿಗೆ ಅಥವಾ ಎತ್ತುಗಳಿಗೆ ಆ ನೊಗವನ್ನು ಕಟ್ಟಿದಾಗ ಆ ನೊಗದ ಭಾರ ಆ ಕುತ್ತಿಗೆ ಮೇಲೆ ಬಿದ್ದೇ ಬೀಳ್ತದೆ. ಹಾಗಾಗಿ ನೊಗ ಯಾರು ಹೊತ್ಕೊಳ್ತಾರೋ ಅವರು ಸಂತೋಷ ಪಟ್ಕೊಳ್ಳುವಂಥದ್ದು ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದೇವೆ ಅನ್ನೋಂಥ ಗೌರವ ಮತ್ತು ಭಯ ಬೇಕು. ಹೀಗಾಗಿ ಅಧಿಕಾರ ಹಸ್ತಾಂತರ ಅಂತಂದರೆ ಅದು ಪೀಠದ ಹಸ್ತಾಂತರ ಅಲ್ಲ,
ಜವಾಬ್ದಾರಿ ಹಸ್ತಾಂತರ. ಹಾಗಾಗಿ ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತಂದರೆ ಸ್ವಸಹಾಯ ಸಂಘಗಳು ಅಂತ. ನಾವು ಯಾವಾಗಲೂ ನಮ್ಮ ಕಷ್ಟಕ್ಕೆ ಯಾರಾದರೂ ಒದಗಿ ಬರಬೇಕು ಅಂತ ಆಸೆ ಪಡ್ತೇವೆ. ಹಾಗಾಗಿ ಸ್ವಸಹಾಯ ಸಂಘ ಅಂತ ರಚನೆ ಅಂತಂದರೆ ನನ್ನನ್ನು ನಾನೇ ಉದ್ಧರಿಸಿಕೊಳ್ಳುತ್ತೇನೆ, ನನಗೆ ಮೆಟ್ಲುಗಳನ್ನು ಕೊಟ್ಟರೆ ಸಾಕು ಮತ್ತು ನಾನೇ ಹತ್ತುತ್ತೇನೆ ಅಂತ ಹೇಳಬೇಕು. ಹಾಗಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ನಾವು ಸಾಧಿಸುತ್ತೇವೆ, ಆ ಸಾಧನೆಗೆ ನೀವು ನಮಗೆ ಮಾರ್ಗದರ್ಶನ ಕೊಡಿ ಅಂತ ಕೇಳಬೇಕು. ಶಾಸಕರು ವೇದವ್ಯಾಸ ಕಾಮತ್ ಗುರುಕಾರ್ಮೆ ವಹಿಸ್ತಿದ್ದಾರೆ. ಕಾಸಡುಪಿರ ಒರಿತ್ನಕ್ಲಿಗೆ ವೈದ್ಯಕೀಯ ಸಹಾಯಪಣವು ಅಗತ್ಯದಕ್ಲಿಗೆ ಚಕ್ರ ಕುರ್ಸು ಇನ್ಸೂರ್ ಸೌಕರ್ಯಗಳನ್ನು ಹೆಗ್ಗಡೆರ ಪಟ್ಟಿಯರ. ಕದ್ರಾ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಎಜೆ ಶೆಟ್ಟಿ ಪಾತಿರ್ದು ರಾಜ್ಯಸಭಾ ಸದಸ್ಯರಾದ ಸುರೂತ ಸರ್ತಿ ಕದ್ರಾ ದೇವಸ್ಥಾನಕ್ಕೆ ಬತ್ತಿನ ಹೆಗ್ಗಡೆರಿಗೆ ವಿಶೇಷವಾದ ಮರ್ಯಾದೆ ಮಲ್ತಿರ. ಬ್ಯಾಂಕ್ ಆಫ್ ಬರೋಡಾ ಕುಡ್ಲ ಒತ್ತು ವಲಯದ ಮುಖ್ಯಸ್ಥರು ಗೋಪಾಲಕೃಷ್ಣಾರ್, ಜನಜಾಗೃತಿ ವೇದಿಕೆ ಕುಡ್ಲದ ಗುರುಕಾರ್ಯರು ಮಹಾಬಲ ಚೌಟ, ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಪಾಲ್ಗೊಂಡಿರು. ಜನಜಾಗೃತಿ ವೇದಿಕೆದ ನಿರ್ದೇಶಕರು, ಯೋಜನಾಧಿಕಾರುలు, ಮೇಲ್ವಿಚಾರ ತೂಪನకులు, ಸೇವಾ ಪ್ರತಿನಿಧುలు, ಸ್ವಸಹಾಯ ಸಂಘಗಳ ಗುರುಕಾರ್లు, ಪದಾಧಿಕಾರುలు ಪಾಲ್ಗೊಂಡಿರು. ನವೆಂಬರ್ 1ಕ್ಕೆ ನಡಪುನ ಕನ್ನಡ ರಾಜ್ಯೋತ್ಸವದ ಲೆಕ್ಕೊಡು ಕರ್ನಾಟಕ ಸರ್ಕಾರದ್ದು ನಾಡೋರ್ಮೆಡ್ ಕೋಟಿ ಕಂಠ ಗಾಯನ ಕಾರ್ಯಕ್ರಮಕ್ಕೂ ಚಾಲನೆ ಕೊರ್ದಿತ್ತಿದೆ. ಒಡಿಪು ಜಿಲ್ಲೆ ಮಲ್ಪೆದ ನೂದೆಡ್ದೆಚ್ಚ ಯಂತ್ರ ಓಡೊಲೆಡ್ ಕನ್ನಡ ಪದ ಕೇಂದ್ರ ಬರ್ತದೆ. ನವೆಂಬರ್ 1ಕ್ಕೆ ನಡಪುನ ಕನ್ನಡ ರಾಜ್ಯೋತ್ಸವದ ಲೆಕ್ಕೊಡು ಕರ್ನಾಟಕ ಸರ್ಕಾರದ್ದು ನಾಡೋರ್ಮೆಡ್ ಕೋಟಿ ಕಂಠ ಗಾಯನ ಕಾರ್ಯಕ್ರಮಕ್ಕೂ ಚಾಲನೆ ಕೊರ್ದಿತ್ತಿದೆ. ಒಡಿಪು ಜಿಲ್ಲೆ ಮಲ್ಪೆದ ನೂದೆಡ್ದೆಚ್ಚ ಯಂತ್ರ ಓಡೊಲೆಡ್ ಕನ್ನಡ ಪದ ಕೇಂದ್ರ ಬರ್ತದೆ. ಬೋಟುಲೆಡ್ ಕನ್ನಡ ಬಾವುಟ ಪತ್ತದು ಮೀನುಗಾರರು ಬತ್ತಿರು. ಸೈಂಟ್ ಮೇರಿಸ್ ಕಡಲು ಮಾರ್ಗೋಡು ಸಾರಗಟ್ಲೆ ಸಂಗೀತಗಾರರು ಕನ್ನಡ ಪದ ಪಂಡೆರು. ಈ ಪೊರ್ತೂರು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಬೊಕ್ಕ ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಬೊಕ್ಕ ಜನಕುಲು ಕೋಟಿ ಕಂಠ ಗಾಯನ ಕಾರ್ಯಕ್ರಮಟ್ಟು ಪಾಲ್ದೊಂಡರು. ಮಣಿಪಾಲಡು ಕಾರ್ದ ಮಿತ್ತು ಪಟಾಕಿ ದೀದು ಪುಡತದು ಒಟ್ರಾಸಿ ಕಾರು ಕೊನದು ಮರ್ಲು ಕಟ್ಟಿನ ಜವನನ್ ಮಣಿಪಾಲ ಪೊಲೀಸರು ಪತ್ತದಿರು. ಮಣಿಪಾಲದ ಸೆಲುಂಡು ಕೆಲಸ ಮಲ್ತೊಂದೆತ್ತಿನ ಕಾರ್ ಡ್ರೈವರ್ 25 ವರ್ಷದ ವಿಶಾಲ್ ಕೊಯ್ಲಿ ಆರೋಪಿ ಆದುಲ್ಲೆ. ಮಣಿಪಾಲುಡು ಕಾರ್ದ ಮಿತ್ತು ಪಟಾಕಿ ದೀದು ಪುಡತದು ಒಟ್ರಾಸಿ ಕಾರ್ಕೊನದು ಮರ್ಲು ಕಟ್ಟಿನ ಜವನನ್ನು ಮಣಿಪಾಲ ಪೊಲೀಸರು ಸ್ವಾಧೀನೊಗದೆ ತೊಂದರು. ಮಣಿಪಾಲದ ಸೆಲೂನ್ ಕೆಲಸ ಮಲ್ತೊಂದಿತ್ತಿನ ಕಾರ್ ಡ್ರೈವರ್ 25 ವರ್ಷದ ವಿಶಾಲ್ ಕೊಹ್ಲಿ ಆರೋಪಿಯಾದುಲ್ಲೆ. ಅಕ್ಟೋಬರ್ 25 ರಾತ್ರಿ ದೀಪಾವಳಿ ಗೌಜಿದ ನಡುಟು ಜವನಿವರಿ ಮಣಿಪಾಲ ಪೊಲೀಸ್ ಸ್ಟೇಷನ್ ಸುತ್ತದ ಡಾಕ್ಟರ್ VS ಆಚಾರ್ಯ ಮಾರ್ಗಡು ಕಾರ್ದ ಮಿತ್ತು ಪಟಾಕಿ ದೀದು ಪುಡತಿನ ಮಾತ್ರತ್ತು ಕಾರನ್ನು ಒಟ್ರಾಸಿ ಅಪಾಯ ಒಯ್ತು ಅನ್ನಂಚ ಕೊನೆಯ ಬಗೆಟ್ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆದಿತ್ತಂಡ. ಈ ಬಗೆಟ್ ಮಣಿಪಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿತ್ತಾರ. ಆರೋಪಿನು ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ ದಲ್ಪ ಪತ್ತದ ಕಾರನ್ನು ಸ್ವಾಧೀನೊಗದೆ ತೊನೆಯರ. ಮಣಿಪಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರ. ಕೋಡಿಂಪಾಡಿ ರೈ ಎಸ್ಟೇಟ್ ಯಜಮಾನಿ ಉದ್ಯಮಿ ಅಶೋಕ್ ರೈ ಸಾರಥ್ಯದ ರೈ ಎಸ್ಟೇಟ್ ಎಜುಕೇಷನಲ್ ಬುಕ್ಕ ಚಾರಿಟೇಬಲ್ ಟ್ರಸ್ಟ್ದ ದಶ ಸಂಭ್ರಮ ಟ್ರಸ್ಟ್ದ ಫಲದೆತ್ತು ನಕ್ಲಿನ ಸಭೆ ಸ್ವಾಭಿಮಾನಿ ಬಡವರಿಗೆ ತಮ್ಮನ ಗೂಡುದೀಪ ಪಂಥ ಧರ್ಮಾತ್ಮ ನೆಂಪುದ ಸಂಚು ಬಿಡುಗಡೆ ಲೇಸ್ ಬುಧಾರ ಪುತ್ತೂರ್ದ ಕಿಲ್ಲೆ ಮೈದಾನಡು ನಡೆತದೆ. ಕೋಡಿಂಪಾಡಿ ರೈ ಎಸ್ಟೇಟ್ ಯಜಮಾನರ ಉದ್ಯಮಿ ಅಶೋಕ್ ರೈ ಸಾರಥ್ಯದ ರೈ ಎಸ್ಟೇಟ್ ಎಜುಕೇಷನಲ್ ಬಕ ಚಾರಿಟೇಬಲ್ ಟ್ರಸ್ಟ್ದ ದಶ ಸಂಭ್ರಮ ಟ್ರಸ್ಟ್ದ ಫಲದೆತ್ತು ನಕ್ಲಿನ ಸಭೆ ಸ್ವಾಭಿಮಾನಿ ಬಡವರಿಗೆ ತಮ್ಮನ ಗೂಡುದೀಪ ಪಂಥ ಧರ್ಮಾತ್ಮ ನೆಂಪುದ ಸಂಚು ಬಿಡುಗಡೆ ದೀಪಾವಳಿ ಪರ್ವದಲ್ಲಿ ಕೊಡು 25,000 ದಿಚ್ಚ ಜನಕ್ಕೂ ವಸ್ತ್ರ ಪಟ್ಟುನ ಸಾಂಸ್ಕೃತಿಕ ತರಾವರಿ ಬೊಕ ಒಟ್ಟುಗು ವನಸ್ಥಳೀಸ್ ಬುಧಾರ ಪುತ್ತೂರ್ದ ಕಿಲ್ಲೆ ಮೈದಾನೋಡು ನಡೆತಂಡ. ಕಿಲ್ಲೆ ಮೈದಾನೋಡು ಬಾರಿ ಪುರ್ಲೋಡು ಕಟ್ಟಿದಿನ ಕೀರ್ತಿ ಶೀರ್ಷಕ KP ಸಂಜೀವ ರೈ ಚಾವಡಿಡು ಕಾಂಡೆ ಅಶೋಕ್ ರೈಕ್ಲನ ಅಪ್ಪೆ ಗಿರಿಜಾ ಎಸ್ರೈ ತುಡಾರ್ ಅರ್ಲಾದ್ 10ನೇ ವರ್ಷದ ಕಾರ್ಯಕ್ರಮ ಉದಿಪನ ಮಲ್ತೆರ. ಸರ್ವಧರ್ಮದ ಕಾರ್ಯಕ್ರಮಟ್ಟು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಾರಗಟ್ಲೆ ಜನಕ್ಕೂ ವಸ್ತ್ರದಾನ ಮಲ್ತದ ಜನಕ್ಲನ ಕಷ್ಟಗೂ ಗುಮನ ಕೊಡ್ದು ಜನಪರವಾಯಿನ ಕಾರ್ಯನು ಅಶೋಕ್ ರೈ ಮಲ್ಪನ ಪುಗರಡಾಯಿನ ಇಸೆ ಅಂದು ಪಂಡೆರ. ಮನೆ ಮನೆಯಲ್ಲಿ ಮನುಷ್ಯ ಹುಟ್ಟಬಹುದು, ಮಾನವೀಯ ಮೌಲ್ಯಗಳು ಕೆಲವರಲ್ಲಿ ಮಾತ್ರ ಉದಿಸಬಹುದು ಎಂದು ಬೋಡಾಯನೆ ಐಟ ಅಂಚಿನ ಉದಿತ್ತಿನ ಜನೊಟ್ಟು ಅಶೋಕಣ್ಣೆ ಓರಿಯಿಂದ ಪಂಡ ತಪ್ಪಾವನು ಜನಪರವಾದ ಉಪ್ಪೋಡು ಏನಕ್ಕೇಂಡಾನು ರಾಜಕೀಯದ ವಾಸನೆ ಇಜ್ಜಿ
ಈಜವು ಇಜ್ಜಿ ಇಂತ ಪಂಡೇರು ಅಕ್ಕೆಲಾಯ್ಕು ಹೂಂಗುಟ್ಟೇರು ವಾಸನೆ ಇಜ್ಜಿ ರಾಜಕೀಯ ರಹಿತವಾದಿ ಎಂಕೆಲ್ಲ ಧಾರ್ಮಿಕ ಮುಖಂಡರೆಲ್ಲ ಐನೇ ಪಂಡೇರು ರಾಜಕೀಯ ರಹಿತವಾದಿ ದಾನೆ ಪಡಿ ಯಾನು ಒಂಜಿ ಪಂಡೊಂದುಲ್ಲೆ ಓವೇ ಮಲ್ಪಲೆ ಧರ್ಮ ಪ್ರಜ್ಞೆಡು ಮಲ್ಪಲೆ ಈ ಅಶೋಕನೆ ಮಲ್ಪನ ಕಾರ್ಯ ಒಂದು ಧರ್ಮ ಪ್ರಜ್ಞೆಡು ಮಲ್ಪನಂಚಿನ ಕಾರ್ಯ ನೆಕ್ಕರೆಗೆ ಒಂಜಿ ಅಭಿನಂದನೆ. ದುಂಬುದ ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದ ಗೌಡ ಪಾತಿರ್ದ ಸಾಮಾನ್ಯ ಜನಕ್ಲನ ಗುರ್ತ ಮಲ್ತದ ತಮ್ಮನದ ಮರ್ಯಾದೆ ಮಲ್ಪನವು ಅಶೋಕ್ ರೈ ಮನುಷ್ಯತ್ವಗ ಬಿಲಕುರ್ಪನೆಗೆ ಸಾಕ್ಷಿ. ದುಂಬು ದೇಶಡು 140 ಎತ್ತಿನ ಬಡಪತಿ ಎತ್ತ 11 ಬೈದಂಡ ಒಂದು ರೈಕಲ್ ನಂಚಿನ ಸಾರಗಟ್ಲೆ ಜನತ ಯೋಗ ದಾನಡ್ದಂದು ಸಾಧ್ಯ ಆತನಂದು ಪಂಡ್ಯರ. ಮಾಂತ ಜನಕಲನ್ನು ಒಟ್ಟಿಗೆ ನೋಪನಂಚಿನ ಕೆಲಸ ಮಲ್ಪನಂಚಿನ ಅವಶ್ಯಕತೆ ಉಂಡು. ಆ ಕೆಲಸ ಆವಡುಂದಂಟ ಏರೇರೆಗೆ ಸರ್ಕಾರಿ ಸೌಲಭ್ಯಗಳು ರೀಚ್ ಅವರನ್ನು ಅಲ್ಲ ಆತಜ ಸೊಕ್ಕೋಕ್ಕೆ ಭಾರಿ ಶೋಕಟೆ ಪಂಡರ ಎಂಕೆ ಒಂಜಿ ಇಲ್ಲು ಕೊರ್ರಾಯ್ಜಿ ಜಾಗೆ ಕೊರ್ರಾಯ್ಜಿ ಅಶೋಕಣ್ಣ ಕೊರಿಯರು ಅರ್ನ ತರೆಟ್ಟದ ಆಯ್ತಾ ಒಂದು ಗೊತ್ತಿದ್ದಿ ಕೊರ್ಪನಕ್ಲೆಗೆ ಮುಂದೆ ದುಂಬು ಕಡಪುಡೋಡು ಬುಕ್ಕೊಂಜಿಂದ ಆಯ್ತಾ ಉಂಡೊಂದು ಹೆಂಗೆ ಗೊತ್ತಿಜ್ಜಿ ಅಂಟ ಆರು ದಾನೆ ಮಲ್ಪೇರಂದು ಹೆಂಗೆ ಗೊತ್ತಿಜ್ಜಿ ಏನು ದಾನೆ ಮಲ್ಪೇಂದು ಹೆಂಗೆ ಗೊತ್ತಿಜ್ಜಿ ಇಂದು ಪೂರ ಒಂಜಿ ಬೇತನೆ ವ್ಯವಸ್ಥೆ ನಡಪನಂಚಿನ ಅಂಟ ಮೂಳು ಕುಳ್ನಂಚಿನ ಮಾತ ಅಪ್ಪೆನಕ್ಲು ಇನಿ ಪರ್ಬ ಮಾಂತರನ್ನ ಒಟ್ಟಿಗೆ ಆಚರಣೆ ಮಲ್ಪನ ಇಜ್ಜಂಟ ಎಲ್ಲಿಟ್ಟು ಪರ್ಬ ಆಚರಣೆ ಮಲ್ಪನಂಚಿನ ಸಂಗತಿ ಆಯನ ಕುಟುಂಬಟ್ಟು ಮಾತ್ರ ಇನ್ನು ಇಡೀ ಪುತ್ತೂರು ತಾಲೂಕೆಯನ್ನ ಕುಟುಂಬ ಕೈತದು ಆ ದೀಪಾವಳಿ ಪುತ್ತೂರು ತಾಲೂಕದ ಮಾಂತ ಜನಕ್ಕೂ ಏರು ಮುಟ್ಟು ಜನ ಆಗ್ಲಿ ಮಾಂತ ಮುಟ್ಟದ ಮಲ್ಪಡೋದು ಮಲ್ತಿರತ್ತ ಒಂದು ಅದ್ಭುತ ಕಾರ್ಯಕ್ರಮ ಒಂದೇ ಅಂತೀನಿ ಉಂಟು. ರಾಜ್ಯದ ದುಂಬದ ಮಂತ್ರಿ ಬಿ ರಮಣತ್ರೈ ಪಾತಿರ್ದ ಸಂಪತ್ತಿ ತಡೆಯ ಒಂದು ಕೊರ್ಪುನ ಮನಸ್ಸು ಬೋಡು ಕೆಲವರಿಗೆ ಕೊರಿಯರೆ ಮನಸ್ಸು ಬರ್ಪುಜ ಅಂಡ ಅಶೋಕ್ ರೈ ಮಲ್ಲ ಮನಸ್ಸಡು ಮಲ್ಲ ಪ್ರಮಾಣೋಡು ಕಾರ್ಯಕ್ರಮ ದೀವಂದಿರಂದು ಪಂಡ್ಯರ. ಅನೇಕ ದೇವಸ್ಥಾನಗಳು ಬಹುಶಃ ಅದರ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತನ್ನ ಕೈಲಾಗಿರ್ತಕ್ಕಂಥ ಎಲ್ಲವನ್ನು ಹಾಕಿಕೊಂಡು ಮಾಡಬೇಕಾದ ಅನಿವಾರ್ಯ ಸನ್ನಿವೇಶಗಳ ಸಂದರ್ಭದಲ್ಲಿ ಇರ್ತದೆ. ಎಲ್ಲವೂ ಕೂಡ ಯೋಚನೆ ಮಾಡಿದಂಥ ರೀತಿಯಲ್ಲಿ ಆಗುವುದಿಲ್ಲ. ಆದರೆ ನಮ್ಮ ಪಾಲುದಾರಿಕೆ ಕೂಡ ಅದರಲ್ಲಿ ಇರ್ತದೆ. ಬಹುಶಃ ಇವರು ಜಯಂತ್ ಅವರು ಕೂಡ ಅವರ ಸ್ನೇಹಿತರು ಸೇರಿಕೊಂಡು ಗೆಜ್ಜೆಗಿರಿಯಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು. ಬಹುಶಃ ಆ ಕೆಲಸ ಮಾಡಬೇಕಾದ್ರೆ ಅದಕ್ಕೂ ಕೂಡ ಒಂದು ಇಚ್ಛಾಶಕ್ತಿ ಮನಸ್ಸಲ್ಲಿ ಇರಬೇಕು. ಬಹುಶಃ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಕ್ಕಂಥ ಅಶೋಕ್ ರೈಗಳು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನವನ್ನು ಸೇರಿಸಿ ವಸ್ತ್ರದಾನವನ್ನು ಮಾಡತಕ್ಕಂಥದ್ದು ಸಣ್ಣ ಕೆಲಸ ಅಲ್ಲ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಟ್ರಸ್ಟ್ದ ಯಜಮಾನರು ಅಶೋಕ್ ಕುಮಾರ್ ರೈ ಪಾತಿರ್ದು ಹಿರಿಯರನ ಮಾರ್ಗದರ್ಶನಡು ಕಿಲ್ಲೆ ಮೈದಾನಡು ಕಾರ್ಯಕ್ರಮದೀತ ಸ್ತ್ರೀ ಶಕ್ತಿ ಒಟ್ಟು ಸೇರ್ದು ತನಕ ಶಕ್ತಿ ಕೊಡ್ತಾರೆ. ಕರಿನ 10 ವರ್ಷಲಿಡು ಎಡ್ಡೆ ಸಮಾಜ ಸೇವೆ ನಡೆತನೇಕ ಮೂಲ ಸೇರ್ತಿನ ಜನಕ್ಲೆ ಸಾಕ್ಷಿಂದಾರ ಪಂಡ್ಯರ. ಬಾರಿ ವರ್ಷೋಡು ಈ ಟ್ರಸ್ಟ್ದ ಕಾರ್ಯಕ್ರಮ ಬಡವೇರ ಚಾಕರಿ ಮಲ್ಪನ ಕೆಲಸವನ್ನು ಏನು ಮಲ್ತೊಂದು ಏತ ವಿಚಾರಗಳು ಅಶೋಕ್ ರೈಗಳು ಅಂಚ ಮಲ್ಪೇರು ದುಂಬುದ ಮುಂದೆ ಓಟು ಬಂದಾಗ ಒಂದು 10 ಜನ ಬಂಡೇರು ಅಶೋಕ್ ರೈಗಳು ಟ್ರಸ್ಟ್ ಮಲ್ತೇರು ನಾನು 5 ವರ್ಷೋಡು ಬಾಕಿಲು ಬಾಡ್ದು ಹೋಗ್ಬೇರು ಎಲೆಕ್ಷನ್ ಮುಂತುನಾಗ 6ನ ಟ್ರಸ್ಟ್ನ ಬಂದ ಹಾಪನೊಂದು ಅಂಡ ಇನಿ ದೇವರನ ಆಶೀರ್ವಾದಡು ನಿಖಿಲ ಮಾತ ಸಾಕಾರಡು ಇನಿ ಮುಟ್ಟ ನಿರಂತರ 10 ವರ್ಷದ ಈ ಟ್ರಸ್ಟ್ದ ಮುಖಾಂತರ ಕೆಲಸ ಮಲ್ಪನ ಮುಖಾಂತರ 15,000 ಎನ್ಬಣುವುದು ಕುಟುಂಬದ ಕಣ್ಣ ನೀರು ಒರೆಸನಂತೆ ಕೆಲಸ ಈ ಟ್ರಸ್ಟ್ದ ಮುಖಾಂತರ ಮಲ್ತ ಬಂದ್ರೆ ಇಷ್ಟಪಡಪೆ. ಮೈದಾನಗು ಪೊಕ್ಕುನ ಬಾಕ್ಲಿಡ್ದು ಕೊಂಬುವಾದ್ಯುಡು ತೊಟ್ಟಿಲ್ಡು ಕನತಿನ ಧರ್ಮಾತ್ಮ ಬಡವೇರ್ನ ಬೊಲ್ಪು ಬೊಕ್ಕುನು ಬಿರಾಮನತರೈ ಬಿಡುಗಡೆ ಮಲ್ತೆರ. ದುಂಬುದ ಶಾಸಕರು ಶಕುಂತಳಾ ಶೆಟ್ಟಿ, ಜಯಂತ ನಡುಬೈಲ್, ಶಶಿಕುಮಾರ ರೈ ಬಲ್ಯೊಟ್ಟು, ಕೆಆರ್ ಹುಸೇನ್ ದಾರ್ಮಿ, ಧರ್ಮಗುರು ಲಾರೆನ್ಸ್ ಮಸ್ಕರೆನಸ್ ಪಾಲ್ಗೊಂಡರ. ಕಲ್ಲಡ್ಕ ವಿಠಲ ನಾಯಕ್ ಪಕ್ಕ ಕೂಟದಕ್ಲು ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡಪಾದು ಕುರಿಯರ. ಒಡಿಪ್ಪು ಕೊಡವೂರು ತೋಟದ ಮನೆ ಶಿರಡಿ ಸಾಯಿಬಾಬಾ ಮಂದಿರಡು ಹೊಸದಾದ ಕಟ್ಟಿನ ಸಾಯಿ ಅರತಿ ಸಭಾಭವನ ಉದಿಪನಾಡು. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲ್ಪಾಡಿದ ಡಾಕ್ಟರ್ ಜಿ ಶಂಕರ್ ಹೊಸ ಸಭಾಭವನ ಉದಿಪನ ಮಲ್ತರು. ಒಡಿಪ್ಪು ಕೊಡವೂರು ತೋಟದ ಮನೆ ಶಿರಡಿ ಸಾಯಿಬಾಬಾ ಮಂದಿರಡು ಹೊಸದಾದ ಕಟ್ಟಿನ ಸಾಯಿರತಿ ಸಭಾಭವನ ಉದಿಪನಲೀಸ್ ಅಟ್ಟಣೆ ಆದಿತ್ತಂಡ. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲಪಾಡಿದ ಡಾಕ್ಟರ್ ಜಿ ಶಂಕರ್ ಹೊಸ ಸಭಾಭವನ ಉದಿಪನ ಮಲ್ತೆರ. ಜಿ ಶಂಕರ್ ಪಾತಿರ್ದು ಸಾಯಿಬಾಬಾ ಮಂದಿರಡು ಕುಲ್ಲನಗ ಮಾನಸಿಕ ಒತ್ತಡ ದೂರ ಆದ ಮನಸ್ಸಿಗೆ ಶಾಂತಿ ನೆಮ್ಮದಿ ತಿಕ್ಕೊಂಡು ಇಂದತ ಬೊಳ್ಳಿ ಪರ್ಪದ ಬುಲಿಚ್ಚಲ್ ಕೆಲಸಲಿಗೆ ಸಾಕಾರ ಕೊರ್ಪಾಂದು ಪಂಡ್ಯರ. ನಗರಸಭಾ ಸದಸ್ಯರು ಶ್ರೀಶಾ ಕೊಡವೂರು, ಚಂದ್ರಕಾಂತ ಶೆಟ್ಟಿ, ಅಜಿತ್ ಕುಮಾರ್, ಶಿವರಾಮ ಶೆಟ್ಟಿ ನಿಟ್ಟೂರು, ಮಂದಿರದ ಶ್ರೀನಿವಾಸ ತಂತ್ರಿ, ತೋಟದ ಮನೆ ರತಿಶಮ್ಮಿ, ಡಾಕ್ಟರ್ ಹರಿಪ್ರಸಾದ್ ಐತಾಳ್, ನಾಗರಾಜ ಮಾಳ್, ರಾಘವೇಂದ್ರ ರಾವ್, ರಾಮ್ ಪ್ರಸಾದ್ ಮುಂಬಾಯಿ, ಪುರುಷೋತ್ತಮ ಶೆಟ್ಟಿ, ಮನೋಹರ್ ಸಾಯಿರಾಧ, ಟ್ರಸ್ಟ್
ನಾಗರಾಜ್ ಶೆಟ್ಟಿ, ಧರ್ಮದರ್ಶಿ ದಿವಾಕರ ಶೆಟ್ಟಿ, ರಾಮಚಂದ್ರ ಮಿಜಾರ್, ಮಹಾಬಲ ಕುಂದರ್ ಪಾಲ್ಗೊಂಡಿರು. ಹಾಗೆ ಅನ್ನಸಂತರ್ಪಣೆ, ವಿಶೇಷವಾಗಿ ಅನ್ನಸಂತರ್ಪಣೆ ಬಹಳ ಕಟ್ಟುನಿಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಸೊಗಸಾದ ಒಂದು ಊಟವನ್ನು ಅವ್ರು ಕೊಡ್ತಾ ಇದ್ದಾರೆ. ಇವನ ಬ್ರಾಹ್ಮಣರಿಗೆ ಕೂಡ ಮಡಿ ಊಟವನ್ನು ಕೊಡ್ತಿದ್ದೀವಿ ಅಂತ ಇವತ್ತೊಬ್ಬರು ಹೇಳಿದ್ರು. ನಮ್ಮ ಮಟ್ಟಿಗೂಡ ಕೊಡ್ತಾರೆ ನಮ್ಗೆ ಯಾವಾಗ ಉಚ್ಚಿಲ ದೇವಸ್ಥಾನಕ್ಕೆ. ಆ ನಿಟ್ಟಿನಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗರಾಜ್ ಅಂತ ಹೇಳಿದ್ರು 25 ವರ್ಷ. ಖಂಡಿತ ಅವರ ಮಾರ್ಗದರ್ಶನದಲ್ಲಿ ಅವರ ಹಿಂದೆ ನಾವಲ್ಲೇ ಇದ್ದು ಖಂಡಿತ ದೇವಕರ ಶೆಟ್ಟರು ಅವರ ಕನಸಿದೆ, ನನಸಿದೆ, ಖಂಡಿತ ಅದನ್ನು ನನಸು ಮಾಡೋಣ. ಆ ದೇವರ ಒಂದು ಆಶೀರ್ವಾದ ಹೇಳ್ತಾ ಒಳ್ಳೆಯ ಕೆಲಸ ಇಲ್ಲಿ ಆಗ್ತಾ ಇದೆ. ನಾವೆಲ್ಲರೂ ಅವರಿಗೆ ಸಹಕಾರ ಕೊಡೋಣ. ಎಲ್ಲರೂ ಬರ್ತಾರೆ ಇಲ್ಲಿ, ಒಳ್ಳೊಳ್ಳೆ ಭಕ್ತರು ಬಂದು ತಮ್ಮ ಸೇವೆಯಲ್ಲಿ ದಿನ ಅನ್ನಸಂತರ್ಪಣೆ ಬೋರ್ಡ್ನಲ್ಲಿ ನೋಡ್ತಾ ಇರ್ತಾರೆ. ಅವರೊಂದು 5,000 ಕೊಟ್ಟು ಬರೆಸಿ ಹೋಗ್ತಾರೆ. ಅದನ್ನು ಒಂದು ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ದೇವಕರ ಶೆಟ್ಟರು ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಖಂಡಿತ ಅವರು ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಿ. ಹಾಗೆ ನಮ್ಮಲ್ಲಿ ಎಲ್ಲ ಭಕ್ತರಿಗೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಹಾಗೆ ನಿತ್ಯಾನಂದ ಸ್ವಾಮಿಯವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ. ಪಟಾಕಿ ಪುಡಪ್ಪುನಗ ಜಾಗ್ರತೆ ಅಗತ್ಯ. ಪಟಾಕಿದ ಒಟ್ಟುಗು ಏಪುಗ್ಲ ಗುಂಪುನ ಸರಿಯತ್. ಪಟಾಕಿ ಪುಡಪ್ಪುನಗ ನಡತನ ಅವ ಘಡೋಲಿನ ಬಗೆಟ್ ಸಾಮಾಜಿಕ ಜಾಲತಾಣಗಳು ಬರೊಂದೆತ್ತಿದ್ದು ಒಂಜಿ ಕಡೆಟ್ ದಾನೆ ಆತಂಡ ತೂಲೆ ಜಾಗ್ರತೆ ಮಲ್ತೊಲ್ಲೆ. ದೀಪಾವಳಿಗೆ ಬೊಕ ಪಟಾಕಿಗೆ ಒಂಜೆ ಕುಂಜಿ ಸಂಬಂಧ ಉಂಡು. ಅಂಡ ಪಟಾಕಿ ಪುಡಪನಗ ಜಾಗ್ರತೆ ಅಗತ್ಯ. ಪಟಾಕಿದ ಒಟ್ಟುಗೆ ಏಪಗ್ಲ ಗೊಬ್ಬನ ಸರಿಯತ್. ಪಟಾಕಿ ಪುಡಪನಗ ನಡತಿನ ಅವಗಡಲಿನ ಬಗೆಟ್ ಸಾಮಾಜಿಕ ಜಾಲತಾಣಲೆಡು ಪಾಕ ವಿಡಿಯೋಲು ಸುದ್ದಿ ಮಂತೊಂದುಲ್ಲ. ಅಂಚಿನ ಒಂಜಿ ವಿಡಿಯೋ ನಿಕ್ಲಿನ ಕಣ್ಣ ದುಂಬುಗುಂಡು. ಪಟಾಕಿ ಪುಡಪನ ಇಟ್ಲ ಕಸರತ್ತು ಮಲ್ತಿನ ವಿಡಿಯೋ ಉಂಡು. ಮುಲ್ಪ ಕೆಲವು ಜನ ಒಟ್ಟು ಸೇರ್ದು ಪಟಾಕಿಲಿನ ನೆಲಟು ದೀದಾಯ್ಕ ಸೂಕೊರ್ಪಿರ. ಆಂಡವು ಅಪಗನೆ ಪುಡವುಜಿ ಅಂಚಾದು ಒಂತೆ ಪೊರ್ತು ಕಾತದು ಅಪಕಲ ಪುಡವಂದೆ ಉಪ್ಪನಗ ಅವರಿ ಆ ಪಟಾಕಿದ ಮೇಲ್ಡೆ ಅದು ಬಲಿಪುವೆ. ಅಪಕನೆ ಪಟಾಕಿ ಪುಡ ಉಂಡು. ಪಟಾಕಿದ ಕಿಡಿಯ ತುತುದಿನ ಕಂಬೆಗೆ ತಾಗದು ಪೊತ್ತುಂಡು. ಕಂಬೆಯನ್ನು ಮೊರಂಪುಡ್ದು ಮಿತ್ತಿದೆಡ್ತದು ಕಟ್ಟಿ ನೀಡ್ದವರ ಸೂತಾಗಿನ ಎಗ್ ಗೊತ್ತಾತಜಿ. ಬಾಕಿದಕ್ಲು ತಿರುಪಾಯಿ ಬೊಕ್ಕ ಗೊತ್ತಾಪುಂಡು. ಈ ವಿಡಿಯೋ ಇತ್ತಿನಕ್ಲು ತುಳುಪಾಸೆ ಪಾತ್ರೊಂದಿತ್ತದು. ದಕ್ಷಿಣ ಕನ್ನಡ ಒಡಿಪು ಅತ್ತಂಡ ಕಾಸರಗೋಡು ಪ್ರದೇಶ ಓಲಾಂಡಲ ಆಯ್ನ ವಿಡಿಯೋ ಒಂದು ಪನ್ಪನ ಸಂಶಯ ಉಂಡಾತಂಡ. ಪಟಾಕಿ ದಾನೆ ಪುಡಪುಜಿಂದು ಪೋದು ತೂಪುನಲ ಬಾರಿ ಅಪಾಯ ಅಂದು ತೆರೆಯೋಡಾಯಿನವು ಅಗತ್ಯ. ಮಲ್ಪೆ ಬೀಚ್ ಫ್ರೆಂಡ್ಸ್ ಮಲ್ಪೆ ಮುಕುಲು ಮಲ್ಪೆ ಬೀಚ್ ದೀಪಾವಳಿ 2022 ಪನ್ಪುನ ಕಾರ್ಯಕ್ರಮ ನಡಪಾದಿತ್ತಿರು. ಮನಸ್ಸುಲ್ಲಾಸದ ಕಾರ್ಯಕ್ರಮ ತಮ್ಮನ ಬೆರ್ಸೆರೆಗ ಮರ್ಯಾದಿ ಸಾಯ ಪಣಾವು ಪಟ್ಟಣ ಇಂಚ ಕಾರ್ಯಕ್ರಮ ಮುರಿದು ಬರ್ತದೆ. ಮಲ್ಪೆ ಬೀಚ್ ದೀಪಾವಳಿ ಲೆಕ್ಕಡು ಭಾರಿ ಪೊರ್ಲುದ ಕಾರ್ಯಕ್ರಮ ತರಾವರಿ ಬುಲ್ಪುಡು ಮೆನ್ಕುನ ರಂಗರಂಗದ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಒಂದು ಮಲ್ಪೆ ಬೀಚ್ ಫ್ರೆಂಡ್ಸ್ ಮಲ್ಪೆ ಮುಕ್ಲು ದೀವನ್ನ ದೀಪಾವಳಿ 2022 ಪನ್ಪುನ ಕಾರ್ಯಕ್ರಮ ಆದಿತ್ತಂಡ. ಮನಸ್ಸು ಉಲ್ಲಾಸದ ಕಾರ್ಯಕ್ರಮ ತಮ್ಮನ ಬಿಡ್ಸರೆಗ ಮರ್ಯಾದಿ ಸಾಯ ಪಣವು ಪಟ್ಟಣ ಇಂಚ ಕಾರ್ಯಕ್ರಮ ಮುರಿದು ಬರ್ತಂಡ. ದಕ್ಷಿಣ ಕನ್ನಡ ಮಗವೀರ ಮಹಾಜನ ಸಭಾದ ಸಲಹೆಗಾರರು ಡಾಕ್ಟರ್ ಜಿ ಶಂಕರ್ ಬೊಕ ಬಿನ್ನಿರ ಸಭಾ ಕಾರ್ಯಕ್ರಮ ಉದಿಪನ ಮಲ್ತದೆ ಟಿಪ್ಪು ಬೈಕಿಯರ. ಶಾಸಕರ ರಘುಪತಿ ಭಟ್, ನಾಯಕರ ಹರಿಯಪ್ಪ ಕೋಟ್ಯಾನ್, ಯಶಪಾಲ ಸುವರ್ಣ, ಪ್ರಸಾದರಾಜ್ ಕಾಂಚನ್, ಜಯಕರ ಶೆಟ್ಟಿ ಇಂದ್ರಾಳಿ ಪಾಲ್ದೊಂಡೆರ. ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಲು ಮೂರ್ದು ಬರ್ತಂಡ. ಖಂಡಿತವಾಗಿ ದೀಪಾವಳಿ 2022 ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಲ್ಪೆ ಅಂದರೆ ತಮ್ಮ ಎಲ್ರಿಗೂ ಗೊತ್ತು. ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಅತ್ಯಂತ ಒಂದು ದೊಡ್ಡ ಬುನಾದಿ ಹಾಕುವಂಥ ಪ್ರದೇಶ ಮಲ್ಪೆ. ನಮ್ಮ ಉಡುಪಿದು ಇಕಾನಮಿ, ನಮ್ಮ ಉಡುಪಿದು ಧಾರ್ಮಿಕ ಆರ್ಥಿಕ ರೀತಿಯನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋದು ಮಲ್ಪೆ. ನಮ್ಮ ಉಡುಪಿಯ ಪರಿಸರದವರಿಗೆ ಧಾರ್ಮಿಕ ಭಾವನೆಯನ್ನು ಕೊಡುವಂಥದ್ದು ಮಲ್ಪೆ. ನಾವು ಇಲ್ಲಿ ಮಲ್ಪೆಯ ಭಜನಾ ಮಂದಿರದ ಅಭಿಮಾನಿಗಳು ಸಾಧಾರಣ 100-200 ಭಜನಾ ಮಂದಿರವನ್ನು ಕೂಡ ಒಂದು ಡೆವಲಪ್ ಮಾಡಿದ ಪ್ರದೇಶ ಅಂತಂದರೆ ಅದೇ ಮಲ್ಪೆ. ನಮ್ಮ ಉಡುಪಿಯ ಜಿಲ್ಲೆಗೆ ದೊಡ್ಡ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಕೊಡುವಂಥ ಒಂದು ಕೆಲಸ ಮಾಡಿದಂತೂ ಮಲ್ಪೆ. ಎಡೆಗೆ ಇನ್ನಿತ ತುಳು ಸುದ್ದಿಲು ಮುಗಿಡು ನನ್ನ ಲಾತು ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7.